ನಮ್ಮಜ್ಜಿ ಹೇಳಿಕೊಟ್ಟಿರುವಂತಹ ಈ ಕಷಾಯನ ದಿನ ಟೀ ಕಾಫಿ ಕುಡಿದಂಗೆ ಕುಡಿಬೋದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದು ತುಂಬನೇ ಒಳ್ಳೆಯದು. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತಹ ಕಷಾಯ ಪುಡಿ ಮತ್ತು ಕಷಾಯದ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ ನಮಗೆ ಶೀತ ಕಫ ನೆಗಡಿ ಆದಾಗ ಮಾತ್ರ ಕುಡಿಯುವಂಥದ್ದಲ್ಲ. ಇದನ್ನ ದಿನ ನಾವು ಕುಡಿಬೋದು. ಟೀ ಕಾಫಿ ಕುಡಿತೀವಲ್ವ, ಅದೇ ಥರ ನಾವು ದಿನ ಕುಡಿಬೋದು. ಇದನ್ನ ಆ್ಯಕ್ಚುಲ್ ಆಗಿ ನನ್ನ ಅಜ್ಜಿ ನನಗೆ ಚಿಕ್ಕವರಿರುವಾಗ ಮಾಡಿಕೊಡ್ತಾ ಇದ್ರು. ಊರ ಕಡೆ ಇದನ್ನ ಪೇರ್ ಕಷಾಯ ಅಂತ ಕರೀತಾರೆ. ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಮಾಡುವಂಥ ಒಂದು ಅದ್ಭುತವಾಗಿರುವ ಕಷಾಯ. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಶೀತ ಕಫ ನೆಗಡಿಗೆ ತುಂಬಾ ಒಳ್ಳೆಯದು. ಅದೇ ಥರ ಈ ವಾಯು ಪ್ರಾಬ್ಲಮ್, ಪಿತ್ತ, ಅದಾದ ನಂತರ ಗ್ಯಾಸ್ಟ್ರಿಕ್, ಎದೆ ಉರಿ ಇರುತ್ತಲ್ವ, ಎಲ್ಲದಕ್ಕೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಆವಾಗ ನಾವು ಇದೇನಕ್ಕಪ್ಪ ಕೊಡ್ತಾರೆ ಅಂತ ಹಠ ಮಾಡ್ತಾಯಿದ್ವಿ, ಕುಡಿತಾ ಇರಲಿಲ್ಲ. ಬಟ್ ಇವಾಗ ನಮಗೆ ಇದರ ಅರಿವಾಗ್ತಾ ಇದೆ. ಈ ನನಗೆ ಗೊತ್ತಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇದನ್ನ ಮಾಡಲಿಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮೊದಲು ಹೇಳ್ತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಇದ್ರದ್ದು ಡಸ್ಟ್ ಎಲ್ಲ ಇದ್ದರೆ ಅದನ್ನು ಸ್ವಲ್ಪ ನೀವು ಆರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟು ನಾವು ಕೊತ್ತಂಬರಿ ಬೀಜ ತೊಗೊತೀವೋ ಅದರ ಅರ್ಧದಷ್ಟು ಜೀರಿಗೆ ತಗೋಬೇಕು. ಈಗ 1 ಕಪ್ ಅಂತಂದರೆ ಒಂದು 10 ಟೇಬಲ್ ಸ್ಪೂನ್ ನಿಮಗೆ ಕೊತ್ತಂಬರಿ ಇದ್ದರೆ 5 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಾನು ಈ ಅರ್ಧ ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನಷ್ಟು ಸೊಂಪು ಅಥವಾ ಬಡೆ ಸೊಪ್ಪು ಅಂತಾರಲ್ವ ಅದು, ಒಂದು 5 ರಿಂದ 6 ಲವಂಗ, ಒಂದು 5 ರಿಂದ 6 ಏಲಕ್ಕಿ. ಫ್ಲೇವರಿಗೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. 1/4 ಟೇಬಲ್ ಸ್ಪೂನಷ್ಟು ಓಂಕಾಳು. ಓಂಕಾಳು ಏನಕ್ಕೆ ಒಳ್ಳೆಯದು ಅಂತಂದರೆ ಶೀತಕ್ಕೆ ಒಳ್ಳೆಯದು, ಕಫಕ್ಕೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ನಮಗೆ ಇಂಗ್ರೀಡಿಯೆಂಟ್ಸ್ ಎಷ್ಟೇ ಬೇಕಾಗಿರೋದು. ಮತ್ತು ನೀವು ಕಷಾಯ ಮಾಡುವಾಗ ಹಾಲು ಮತ್ತು ನಾವು ಬೆಲ್ಲನ ಹಾಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಕಷಾಯ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಮೊದಲು ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನ, ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದ್ಕೋಬೇಕು. ಅರಿಶಿನ ಪುಡಿ ಹುರಿದ್ಕೊಳ್ಳೋಕ್ಕೆಲ್ಲ ಇದನ್ನ ಸೈಡಿಗೆ ಇಡೋಣ. ಇದೆಲ್ಲದನ್ನು ನಾವು ಮೊದಲು ಹುರಿದ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಹಾಕ್ಕೊಂಡು ಹುರಿದ್ಕೋಬೋದು. ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಬಡೆ ಸೊಪ್ಪು, ಕಾಳುಮೆಣಸು, ಓಂಕಾಳು, ಏಲಕ್ಕಿ, ಲವಂಗ ಎಲ್ಲದನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಕರಟಿಸಬೇಡಿ, ಯಾವುದೇ ಕಾರಣಕ್ಕೆ ಕರಟಿಸಬೇಡಿ. ಇದರ ಫ್ಲೇವರ್ ಘಮ ಅಂತ ನಿಮ್ಮ ಮೂಗಿಗೆ ಹೊಡೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಬೋದು. ಕೊತ್ತಂಬರಿ ನಿಮಗೆ ಲೈಟ್ ಬ್ರೌನ್ ಅಂದರೆ ಗೋಲ್ಡನ್ ಕಲರ್ ಟರ್ನ್ ಆದಾಗ ಸ್ಟವನ್ನು ಬಂದ್ ಮಾಡ್ಕೊಳ್ಳಿ. ನೋಡಿ, ಜೀರಿಗೆ ಸಿಡಿತಾ ಇದೆಯಲ್ವಾ, ಇಷ್ಟು ಸಾಕು. ಕರೆಕ್ಟಾಗಿ ಹುರಿದಾಗಿದೆ. ಇದು ತಟ್ಟೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡೋಣ. ಈ ಸಾಂಬಾರ ಪದಾರ್ಥಗಳು ಅಥವಾ ಈ ಮಸಾಲ ಪದಾರ್ಥಗಳಿದೆಯಲ್ವಾ, ಇದರಲ್ಲಿ ಅದ್ಭುತ ಅನ್ನುವಂಥ ಆರೋಗ್ಯಕ್ಕೆ ಬೇಕಾಗಿರುವಂಥ ಅಂಶಗಳಿದೆ. ಶೀತ ಕಫ ಪಿತ್ತ ವಾಯು ಎದೆ ಉರಿ ಎಲ್ಲದಕ್ಕೂ ಒಳ್ಳೆಯದು. ದಿನ ಈ ಕಷಾಯನ ನಾವು ಟೀ ಕಾಫಿ ಕುಡಿದಾಗೆ ಕುಡಿಬೋದು. ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾವು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಬಿಡೋಣ. ಇವಾಗ ನೀವು ಅರಿಶಿನ ಪುಡಿ ಹಾಕೋಬೋದು ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ. ನೋಡಿ, ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಇದು ನೀವು ಗ್ರೈಂಡ್ ಆಗಿ ಪುಡಿ ಆಗ್ತಾ ಇದ್ದಾಗಿದ್ರೆ ಘಮ ಅನ್ನೋದು ನಿಮ್ಮ ಮೂಗಿಗೆ ಹೊಡಿಲಿಕ್ಕೆ ಶುರುವಾಗುತ್ತೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಇದನ್ನ ನಾವು ಹಾಲಿಗೆ ಹಾಕಿ ಕಷಾಯ ಮಾಡ್ಕೊಂಡು ಕುಡಿಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇಷ್ಟೇ, ನೋಡಿದ್ರಲ್ಲ, ಕಷಾಯ ಪುಡಿ ಮಾಡೋದು ತುಂಬಾ ಸುಲಭ. ಒಂದ್ಸರಿ ನೀವು ಜಾಸ್ತಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು. ಟೈಟಾಗಿ ಯಾವುದಾದ್ರೂ
ಏರ್ ಹೋಗದಂತಹ ಡಬ್ಬದಲ್ಲಿ ಹಾಕಿ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ. 3ರಿಂದ 6 ತಿಂಗಳು ಹೊರಗಡೆ ಆರಾಮ್ಸೆ ಇಡ್ಬೋದು. ನೋಡಿ, ಅದ್ಭುತವಾಗಿರುವಂತಹ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಕಷಾಯ ಪುಡಿ ರೆಡಿ ಆಗಿದೆ. ಇವಾಗ ಇದ್ರದ್ದು ಕಷಾಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಈ ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನಾನು ನೀರನ್ನು ತಗೊತೀನಿ. ಅದಾದ ನಂತರ ಈ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ಹಾಲನ್ನು ಹಾಕೊತಾ ಇದ್ದೀನಿ. ಆವಾಗ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಟೋಟಲ್ ಕಷಾಯ ಆಗುತ್ತೆ. ಇದಕ್ಕೆ ಹಾಲು ಜಾಸ್ತಿ ಹಾಕೊಳ್ಳಿಕ್ಕಿಲ್ಲ. ನೀರಲ್ಲಿ ನಾವು ಇದನ್ನ ಕುದಿಸ್ಬಿಟ್ಟು ಕೊನೆಗೆ ನಾವು ಸ್ವಲ್ಪ ಹಾಲನ್ನು ಹಾಕಿ ಈ ಕಷಾಯ ಮಾಡುವಂಥದ್ದು. ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಕಷಾಯ ಮಾಡಬೇಕಿದ್ರೆ ನೋಡಿ, 1 ಟೇಬಲ್ ಸ್ಪೂನಷ್ಟು ನಾವು ಈ ಕಷಾಯ ಪುಡಿ ಹಾಕಿದರೆ ಸಾಕು. ತುಂಬಾ ಕಡಕ್ಕಾಗಿ ಬೇಕು ಅಂತಿದ್ರೆ ನೀವು 2 ಟೇಬಲ್ ಸ್ಪೂನಷ್ಟು ಕಷಾಯ ಪುಡಿ ಹಾಕೋಬಹುದು. 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ. ಇವಾಗ ನಾವಿದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ಕಷಾಯ ಚೆನ್ನಾಗಿ ಕುದೀಲಿ. ಕುದಿದಾದ ನಂತರ ಕೊನೆಗೆ ನಾವು ಹಾಲನ್ನು ಹಾಕುವಂಥದ್ದು. ನೋಡಿ, ಕಷಾಯ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದೀಲಿಕ್ಕೆ ಶುರುವಾದ ನಂತರ ಈಗ ಉರಿನ ನಾವು ಕಮ್ಮಿ ಮಾಡಿಬಿಟ್ಟು ಈ ಕಮ್ಮಿ ಉರಿಯಲ್ಲಿ ಒಂದು 3ರಿಂದ 4 ನಿಮಿಷ ಕಷಾಯನ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಅದರ ರಸ ಎಲ್ಲ ನೀರಲ್ಲಿ ಬಿಡಬೇಕು. 3 ನಿಮಿಷ ಮೆಲ್ಲ ಉರಿಯಲ್ಲಿ ಈ ಥರ ಕುದಿದಾದ ನಂತರ ಇವಾಗ ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ಹಾಲನ್ನು ಹಾಕ್ಕೊಂಡು ಉರಿ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ಳಿ. ಒಂದು ಸರಿ ಕುದಿ ಬಂದರೆ ಸಾಕು. ಯಾಕಂತಂದರೆ ಕುದಿಸಿ ತಣ್ಣಗಾಗಿರುವಂಥ ಹಾಲನ್ನೇ ನಾನು ಹಾಕ್ಕೊಂಡಿರೋದು. ಆದ್ದರಿಂದ ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಆಮೇಲೆ ನಾವು ಸ್ಟವ್ ಆಫ್ ಮಾಡಿ ಕಷಾಯನ ತೆಗಿ. ನೋಡಿ, ಹಾಲಾಕಿದ ನಂತರ ಕುದಿ ಬರ್ತಾ ಇದೆ. ಜಸ್ಟ್ ಒಂದು 10-20 ಸೆಕೆಂಡ್ ಈ ಥರ ಕುದಿದ್ರೆ ಸಾಕು. ಸ್ಟವ್ ಬಂದ್ ಮಾಡಿ ನಾವು ಈ ಕಷಾಯನ ತೆಗಿಬೋದು. ಸೂಪರ್ ಆಗಿರುವಂತಹ ಹಾಲಿನ ಕಷಾಯ ಅಥವಾ ಇಮ್ಯುನಿಟಿ ಬೂಸ್ಟರ್ ಕಷಾಯ ರೆಡಿಯಾಗಿದೆ. ನಿಮಗೆ ಇದು ರೆಡಿ ಆಗ್ತಾ ಇದ್ದಾಗಲೇ ಇದರ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರಲಿಕ್ಕೆ ಶುರುವಾಗುತ್ತೆ. ನೀವು ಒಂದ್ಸರಿ ಟೀ ಕಾಫಿ ಬಿಟ್ಟು ಇದನ್ನ ಕುಡಿಲಿಕ್ಕೆ ಶುರು ಮಾಡಿದ್ರೆ ಆಮೇಲೆ ಡೈಲಿ ಕುಡಿತೀರಾ. ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಇದರ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಬೇಗ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ಕಷಾಯ ಕುಡಿಯುವಾಗ ನಾವು ಸೋಸಿ ಕುಡಿಬಾರ್ದು. ಇದರ ಮಸಾಲ ಪದಾರ್ಥಗಳು ಏನಿದೆ ಅಲ್ವಾ, ಅದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋದ್ರೇ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರಿಗೂ ಕೊಡ್ಬೋದು. ಏಜ್ ಲಿಮಿಟ್ ಇಲ್ಲ. ನಮಗೆ ನಮ್ಮ ಅಜ್ಜಿ ಇದನ್ನ ಚಿಕ್ಕ ಇರುವಾಗ ಕೂಡ ಮಾಡಿ ಕೊಡ್ತಾಯಿದ್ರು. ಟೀ ಕಾಫಿ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಇದನ್ನೇ ಮಾಡಿ ಕೊಡ್ತಾಯಿದ್ರು. ತುಂಬಾ ಒಳ್ಳೆಯದಿದೆ ಆ್ಯಕ್ಚುಲಿ. ಇಷ್ಟೇ, ಸೂಪರ್ ಆಗಿರುವಂಥ ಕಷಾಯ ರೆಡಿಯಾಗಿದೆ. ಈ ಕಷಾಯನ ನಾವು ಬಿಸಿ ಇರುವಾಗಲೇ ಕುಡಿಯುವಂಥದ್ದು, ತಣ್ಣಗಾದ ನಂತರ ಕುಡಿಯೋದಲ್ಲ. ಯಾಕಂತಂದರೆ ಹಾಲು ಹಾಕಿರೋದ್ರಿಂದ ತಣ್ಣಗಾದ ನಂತರ ಕುಡಿದ್ರೆ ಕಫ ಆಗುತ್ತೆ ಅಂತಾರೆ ಹಾಲು ಆ್ಯಕ್ಚುಲಿ. ಆದ್ದರಿಂದ ಬಿಸಿ ಇರುವಾಗಲೇ ಕುಡಿಯಿರಿ. ಫ್ಲೇವರು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಈ ಕಷಾಯನ ಕುಡಿಬೋದು. ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸಲಿಕ್ಕೆ ತುಂಬಾ ಈ ಕಷಾಯ ಸಹಕಾರಿಯಾಗುತ್ತೆ. ನೀವು ಟೀ ಕಾಫಿನ ಬಿಟ್ಬಿಟ್ಟು ಈ ಕಷಾಯನ ಕುಡಿದರೆ ಸಾಕು, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.